ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಾನವೀಯ ಮೌಲ್ಯ ಬೊಕ್ಕ ಸೌಹಾರ್ದತೆಯನ್ನು ಬಿಂಬಿಸಾವನ ವರದಿಗೆ ಪತ್ರಕರ್ತರಿಗೆ ಕೊರ್ಪನ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಗೆ ವಿಜಯವಾಣಿ ಪತ್ರಿಕೆದ ವರದಿಗಾರರು ಮೊಹಮ್ಮದ್ ಅನ್ಸಾರ್ ಇನೋಳಿ ಆಯ್ಕೆಯಾದರು. ವಿಜಯವಾಣಿಡು 2013 ಮೇ 21 ತಾರೀಕಿಗೆ ಪ್ರಕಟ ಆಯಿನ ಸಂಬಂಧ ಗಟ್ಟಿಗೊಳಿಸಿದ ರಂಜಾನ್ ಪಂಪಿನ ವರದಿಗೆ ಪ್ರಶಸ್ತಿ ದಿಕ್ಕದಂಡು. ಪ್ರಶಸ್ತಿ 5,001 ರೂಪಾಯಿ ನಗದು, ಪ್ರಶಸ್ತಿ ಪತ್ರ ಬೊಕ್ಕ ಸ್ಮರಣಿಕೆಯನ್ನು ಒಳಪಡಿತಂಡು. ಹಿರಿಯ ಪತ್ರಕರ್ತರು ಸುರೇಂದ್ರ ಶೆಟ್ಟಿ, ರವಿಪ್ರಸಾದ್ ಕಮಿಲಾ ಬೊಕ್ಕ ಉಪನ್ಯಾಸಕರು ಸ್ಮಿತಾ ಶೆನ್ನೈರನ್ನು ಒಳಪಡೆಯಿನ ತೀರ್ಪುಗಾರರ ಸಮಿತಿ ಈ ಆಯ್ಕೆ ನಡಪಾದನು. ಕ್ಷೇತ್ರದ ಪರವಾದ ಅನ್ಸಾರ್ ಇನೋಳಿಯರಿಗೆ ಅಭಿನಂದನೆ ಸಂದಾಯಿನ ಶಾಸಕರು ಶ್ರೀ ಯುಟಿ ಖಾದರ್ ಸೌಹಾರ್ದತೆ ಬೊಕ್ಕ ಆರ್ಮಾಲ್ಪ್ನ ವರದಿ ಸಮಾಜದ ತಳಮಟ್ಟಗೂ ದಿಂಜಜನಕ ಪೆರಚನ ಆತಂಡು. ಇಂಚಿನ ವರದಿಲು ದುಂಬಗ್ಲ ಬರಡ್ ಬೇತೆ ಬೇತೆ ಯುವ ವರದಿಗಾರರಿಗೂ ಪ್ರೇರಣೆ ಪಂಡದು ಹಾರೈಸಿರು. ನಮ್ಮೆಲ್ಲ ಸನ್ಮಿತ್ರರು ನಮ್ಮ ಮಂಗಳೂರು ಕ್ಷೇತ್ರರಾದಂಥ ಅನ್ಸಾರ್ ಇನೋಳಿ ಅವರಿಗೆ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಪ್ರಶಸ್ತಿ ಬಂದ ಅತ್ಯಂತ ಸಂತೋಷ. ಸೌಹಾರ್ದತೆಯ ವರದಿ, ಮಾನವೀಯತೆ ನೆಲೆಯಲ್ಲಿ ಅವರು ಮಾಡಿದ ಬೇರೆ ಬೇರೆ ವರದಿಗಳು ಸಮಾಜದ ತಳಮಟ್ಟಕ್ಕೆ ಬಹಳಷ್ಟು ಇವತ್ತು ಪ್ರಯೋಜನ ಆಗುವಂಥ ಒಂದು ಬರಹವಾಗಿದ್ದುಕೊಂಡು ಇದರಿಂದ ಪ್ರೇರಣೆಗೊಂಡಂಥ ಬಹಳಷ್ಟು ಜನಸಾಮಾನ್ಯರು ಉತ್ತಮವಾಗಿ ತಮ್ಮ ಕೆಲಸ ನಿರ್ವಹಿಸಿದ್ದಾರೆ. ಈ ರೀತಿಯ ವರದಿಗಳನ್ನು ಮುಂದೆ ಕೂಡ ಬರಲಿ, ಬೇರೆ ಬೇರೆ ವರದಿಗಾರರಿಗೆ ಒಂದು ಪ್ರೇರಣೆ, ಯುವ ವರದಿಗಾರ ಪ್ರೇರಣೆ ಆಗಿದ್ದುಕೊಂಡು ಅತ್ಯುತ್ತಮವಾದ ಪ್ರಶಸ್ತಿ ಪಡಲಿಕ್ಕೆ ಒಂದು ದೊಡ್ಡ ಒಂದು ಪ್ರೇರಣಾ ಶಕ್ತಿಯಾಗಿ ಅಂತ ಹೇಳಿ ನಮ್ಮ ಕ್ಷೇತ್ರ ಜನರ ಪರವಾಗಿ ಅನ್ಸಾರ್ ಇನೋಳಿ ಅವರನ್ನು ಸರ್ವರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಎಲ್ಯ ಪ್ರಾಯಡೆ ಅನ್ಸಾರ್ ಇನೋಳಿಯರು ಮಾತಾ ಜಾತಿ ಧರ್ಮದಕ್ಲೇನು ಮುಖ್ಯ ಮಲ್ತೊಂದು ಮಾತಾ ಪ್ರದೇಶದ ಸಮಸ್ಯೆದ ಬಗೆಟ್ ಬೊಕ್ಕ ಅಭಿವೃದ್ಧಿದ ಬಗೆಟ್ ವರದಿ ಮಲ್ಪನೆಟ್ ನಿಸ್ಸೀಮ ರಾತ್ರಿ ಪಂಡದು ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಬ್ದುಲ್ ರಶೀದ್ ಹಾಜಿಯರು ಅಭಿನಂದನೆ ಸಂದಾಯರು. ನಮ್ಮ ಸಹೋದರ ಅನ್ಸಾರ್ ಇನೋಳಿ ಅವರಿಗೆ ಸೌಹಾರ್ದ ವರದಿ, ಸೌಹಾರ್ದ ಮೌಲ್ಯದ ಕುರಿತು ಮಾನವೀಯತೆಯ ವರದಿಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘವು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಎಂತಿರುವಂಥ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅಂತ ಕೇಳಿ ತುಂಬ ಸಂತೋಷವಾಯಿತು. ಎಳೆಯ ಪ್ರಾಯದಲ್ಲಿ ಅನ್ಸಾರ್ ಇನೋಳಿ ಅವರು ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಸುತ್ತಾ ಎಲ್ಲ ಪ್ರದೇಶಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ವರದಿ ಮಾಡುವುದರಲ್ಲಿ ನಿಸ್ಸೀಮರು ಅಂತ ಹೇಳುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ಉಳ್ಳಾಳ ದರ್ಗಾದ ಬಗ್ಗೆ ಕೂಡ ಹಲವು ಬಾರಿ ಅವರ ವರದಿಯನ್ನು ಅವರು ಕೆಲಸ ಮಾಡುವ ಪತ್ರಿಕೆಯಲ್ಲಿ ವರದಿ ಮಾಡಿರುವುದು ತುಂಬ ಸಂತೋಷ ತಂದಿದೆ. ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದಂಥ ಅನ್ಸಾರ್ರವರು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಲಿ ಅಂತ ಹೇಳಿ ಅನ್ಸರ್ ಇನೋಳಿಯರು ರಚನಾತ್ಮಕ ಸಮಾಜಮುಖಿ ವರದಿಲೆನ್ ಮಲ್ತೊಂದು ಬೈದಿನಾರು. ಪತ್ರಿಕಾ ರಂಗದ ಒಟ್ಟಿಗೆ ಸಾಮಾಜಿಕ ಸಾಮರಸ್ಯ, ಸೌಹಾರ್ದ, ಮಾನವೀಯ ಮೌಲ್ಯಲೆನ್ ಉಲಪಡೆದು ಬರೆಯಿನ ಸೃಜನಶೀಲ ಬರಹಗಾರಗ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ತಿಕ್ಕಿನವು ಅರೆನ ಪ್ರತಿಭೆ ಕೊರ್ನ ಯೋಗ್ಯ ಪರಿಗಣನೆ ಪಂಡದು ಫಾರೂಕ್ ಉಳ್ಳಾಲ್ ತೆರಿಪಾಯರು. ವಿಜಯವಾಣಿ ಪತ್ರಿಕೆಯ ವರದಿಗಾರರು ಮತ್ತು ಹವ್ಯಾಸಿ ಬರಹಗಾರರು ಆಗಿರುವಂತಹ ಅನ್ಸಾರ್ ಇನೋಳಿ ಅವರಿಗೆ ಬ್ರ್ಯಾಂಡ್ ಮ್ಯಾಂಗ್ಳೂರ್ ಪ್ರಶಸ್ತಿ ದೊರಕಿದ ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಂದಿಸುತ್ತೇನೆ. ಖಂಡಿತವಾಗಿಯೂ ಅನ್ಸಾರ್ ಇನೋಳಿ ಅವರು ಒಬ್ಬ ರಚನಾತ್ಮಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದವರು. ಪತ್ರಿಕಾ ರಂಗದಲ್ಲಿರುವ ಜೊತೆಗೆ ಸಾಮಾಜಿಕವಾಗಿ ಕೂಡ ಸಾಮರಸ್ಯ, ಸೌಹಾರ್ದ ಮತ್ತು ಮಾನವೀಯ ಮೌಲ್ಯಗಳನ್ನು ಸದಾ ಎತ್ತಿಕೊಂಡು ಬರುವವರು. ಅಂತಹ ಒಬ್ಬ ಸೃಜನಶೀಲ ಬರಹಗಾರನಿಗೆ ಪತ್ರಕರ್ತನೂ ಆಗಿರುವಂತಹ ಸನ್ಮಿತ್ರ ಅನ್ಸಾರ್ ಇನೋಳಿ ಅವರಿಗೆ ಇವತ್ತು ಬ್ರ್ಯಾಂಡ್ ಮ್ಯಾಂಗ್ಳೂರ್ ಎಂಬ ಈ ಒಂದು ಪ್ರಶಸ್ತಿಗೆ ಅವರು ಅರ್ಹರಾಗಿರುವುದು ಅವರಲ್ಲಿರುವ ಪ್ರತಿಭೆಗೆ ಕೊಟ್ಟಂತಹ ಯೋಗ್ಯ ಪರಿಗಣನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿಯೂ ಅವರು ಸಮಾಜಮುಖಿ ಕೆಲಸಗಳಲ್ಲಿ ಮುಂದುವರಿಯಲು ಇದೊಂದು ಅವರ ಶಕ್ತಿಯನ್ನು ದ್ವಿಗುಣಗೊಳಿಸುವಂತಹ ಒಂದು ಪೂರಕ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆಯೂ ಕೂಡ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವರು ಈ ಒಂದು
ಪ್ರಶಸ್ತಿ ಪ್ರೇರಕವಾಗಲಿ ಅಂತ ಹೇಳಿಕೊಳ್ತಾ ಅವರಿಗೆ ಉತ್ತರೋತ್ತರ ಶುಭವನ್ನು ಕೋರುತ್ತೇನೆ.